ಆತ್ಮೀಯ ಸುಮಾಲಿ, ಆತ್ಮೀಯ ವಿಶ್ವಾಸ. ಅವಿಶ್ವಾಸ ಅಲ್ವಾ? ಅವೀಕ್ಷಿತ ಅವೀಕ್ಷಿತ ಇಷ್ಟು ವರ್ಷವೇ ಆಗಲಿಲ್ಲ, ಇನ್ನ ಆಗ್ತದೆ ಅಂತ ಬರೋದಿಲ್ಲ. ಆತ್ಮೀಯ, ಒಳ್ಳೆಯ ಮಕ್ಕಳನ್ನ ಪಡೆಯಬೇಕಿದ್ರೆ ತಂದೆ ತಾಯಿಗಳು ಪುಣ್ಯವನ್ನು ಮಾಡಬೇಕಂತೆ. ಇಲ್ಲ, ಒಳ್ಳೆ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರೆ ಮಕ್ಕಳು ಭಾಗ್ಯವಂತರಾಗಿರ್ಬೇಕಂತ. ಯಾಕೆ? ಸುತರುದಿಸುವುದು ಪಿತಗಳಿಸಿದ ಪುಣ್ಯದಿಂದ ಅಂತ ಹೇಳ್ತಾರೆ. ಮಕ್ಕಳು ಪುಣ್ಯ ಮಾಡುವುದಕ್ಕಿಲ್ಲ, ತಂದೆ ತಾಯಿಗಳು ಮಾಡಿದಂತ ಪುಣ್ಯದಿಂದ ಮಕ್ಕಳು ಹುಟ್ಟಿಕೊಳ್ತಾರೆ. ಅಪ್ಪ ಪುಣ್ಯ ಮಾಡದೇ ಇದ್ರೆ ಅವ್ರ ಅಪ್ಪ ಆಗುದೂ ಇಲ್ಲ ಅಲ್ವಾ? ನಿಜವಾಗಿ ಮಕ್ಕಳನ್ನ ಪಡೆಯಬೇಕು ಅಂತಾದ್ರೆ ಪುಣ್ಯವಂತರೇ ಆಗಿರ್ಬೇಕಂತೆ. ಆ ವಿಭಾಗದಲ್ಲಿ ಯೋಚಿಸಿದ್ರೆ ಹೆಮ್ಮೆ ಸಮಾಧಾನ ನನಗೆ. ಲೋಕದಲ್ಲಿ ಬಯಸಿದಂತ ವ್ಯಕ್ತಿಗಳಿಗೆ ಆದ್ಯ ಮನೆತನದಲ್ಲಿ ಹುಟ್ಟುವುದಕ್ಕೆ ಸಾಧ್ಯ ಉಂಟು ಹೇಳ್ತೇನೆ. ಲೋಕದಲ್ಲಿರುವಂತಹ ಸಕಲ ಚರಾಚರ ಜೀವರಾಶಿಗಳನ್ನ ಅಲ್ಲ, ಪ್ರಭಾಕರನು ತನ್ನ ಪ್ರಭೆಯನ್ನ ಲೋಕಮುಖದಲ್ಲಿ ಎಲ್ಲಿಯವರೆಗೆ ವಿಸ್ತರಿಸ್ತಾನೋ ಅಲ್ಲಿಯವರೆಗೂ ಸೂರ್ಯವಂಶದವರ ಆಳ್ವಿಕೆ ನಿಮ್ಮದ್ದೇ ಅಲ್ವಾ? ಆರ್ಯಾವರ್ತದ ಚಕ್ರವರ್ತಿ ಎನಿಸಿಕೊಂಡಂತಹ ಕರಂದಮ ಹಾಗೂ ವೀರ ದಂಪತಿಗಳಿಗೆ ಪೂಜ್ಯನ ಮಗನಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಂತ ಭಾವಿಸಿಕೊಳ್ತೇನೆ. ಗುರುಮಠವನ್ನು ಸೇರಿ ಕೆಲವು ಸಮಯಗಳೇ ಕಳೆದು ಹೋಯಿತು. ಆದ್ರೆ ಅದು ಮಾತ್ರ ವಿಶೇಷ ಕೇಳ್ತೀಯ. ನಾನು ಗುರುಮಠಕ್ಕೆ ಹೋಗಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಹಿಂತಿರುಗಿ ಬರುವ ತನಕ ಗುರುಮಠದಲ್ಲೇ ಇದ್ದಿದ್ದೆ. ನೀನು ಮತ್ತೆ ಸ್ವಲ್ಪ ದಿವಸ ಕಾಂಡ ಮಧ್ಯ ಬರಲಿಲ್ಲ. ಯಾಕೆ ಬರಲಿಲ್ಲ? ಬೀಳಲೇ ಇಲ್ಲ. ಯಾಕ? ಹೆದರಿಕೆ ಅಂತ. ಯಾವ ಹೆದರಿಕೆಯೋ? ಬೇಡ ಅಂತ. ಹಾಗಾಗಿ ಗುರುಮಠವನ್ನು ಬಿಟ್ಟು ಮತ್ತೆ ಮನೆಗೆ ಹೊರಡುವುದಕ್ಕೆ ಸಿದ್ಧರಾದಂತ ಸಂದರ್ಭ ನಮ್ಮನ್ನು ಜೊತೆಗೂಡಿಕೊಂಡವ ನೀನು. ಹೊರಟದ್ದು ಮನೆಗಾದ್ರೂ ಅಂತರಂಗದ ಒಂದು ವಿಚಾರವನ್ನು ನಿನ್ನಲ್ಲೇ ಹೇಳಬೇಕು ಅಂತ. ಹೌದಾ ಗೆಳೆಯ? ಗೆಳೆಯ ಕಲಿತಾದುದು ಕಲಿತನ
ಗೆಳೆಯ ಏನೋ ಹೇಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೇವೆ ಏನು ನಿನ್ನ ಮನಸ್ಸಲ್ಲಿ ಎಂತ ಉಂಟು ಅದರಿಗೆ ಅರ್ಥ ಆಗ್ಲಿಲ್ಲ. ಏನೇ ಹೇಳುದಿದ್ರೆ ಇವತ್ತೇ ಹೇಳು, ಮುಂದೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಮನೆ ಹೋಗೋರಲ್ವಾ? ನಾನೇ ಅಂತ ಹೇಳಿದ್ರೆ ನಮ್ದು ವಿದ್ಯಾರ್ಥಿಯ ಜೀವನ ಅಲ್ಲ, ಅಲ್ಲ ಇಂದು ವಿದ್ಯಾರ್ಥಿಯ ಜೀವನ. ಖಂಡಿತ ವಿದ್ಯಾರ್ಥಿಯ ಜೀವನ ಅಂತ ಹೇಳಿದ್ರೆ ಬಂಗಾರದ ಜೀವನ ಅಂತ ಹೇಳಿದ್ರು. ಬಹಳ ಜನ ಹೇಳಿದ್ದಾರೆ. ಆದ್ರೆ ವಿದ್ಯಾಲಯದಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡ್ತೇವೋ ಹಾ. ಅದು ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವಾಗ್ತದೆ ಅಷ್ಟೇ. ನಮ್ಮ ಪ್ರಾಥಮಿಕ ಮಾತ್ರ ಅದತ್ತು. ಹೌದಾ? ನಿನಗಲ್ಲ, ನನಗೂ ಅದತ್ತು ಪ್ರಾಥಮಿಕವೇ. ಹೌದಾ? ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಾದ್ರೆ ಹಾ. ವಿಶ್ವವೆಂಬ ವಿದ್ಯಾಲಯದಲ್ಲಿ ಹಾ. ಪ್ರತಿನಿತ್ಯವೂ ಹಾ. ಪ್ರತಿ ಕ್ಷಣವೂ ಕಲಿಬೇಕು ನಾವು. ನಾವು ಕಲಿಯಬೇಕಾದದ್ದಿದೆ. ಹೌದಪ್ಪ. ಎಂಬಲ್ಲಿಗೆ ಎಂಬಲ್ಲಿಗೆ ಹುಟ್ಟಿದಂತ ವ್ಯಕ್ತಿ ಹಾ. ಜೀವನವನ್ನು ಎಲ್ಲಿಂದ ಪ್ರಾರಂಭಿಸ್ತಾನೆ, ಹಾ. ಜೀವನವನ್ನು ಮುಗಿಸುವಲ್ಲಿವರೆಗೆ ಹಾ. ವಿದ್ಯಾರ್ಥಿಯಾಗಿರ್ತಾನೆ. ಎಂಬಲ್ಲಿಗೆ ಎಷ್ಟು ವರ್ಷ ಆದ್ರೂ ಹಾ. ನಾವೆಲ್ಲ ವಿದ್ಯಾರ್ಥಿಗಳೇ. ಎಂಬಲ್ಲಿಗೆ ಎಂತ ಎಂಬಲ್ಲಿಗೆ ಅದು ಮುಗಿಯುವುದೇ ಅಲ್ವಾ? ಎಂಬಲ್ಲಿಗೆ ನೀನು ಪ್ರಾಥಮಿಕದಲ್ಲೇ ಇದ್ದೇನೆ, ಹೇಳು. ಅದು ಮುಗಿಬೇಕು. ಸರಿ. ಆತ್ಮೀಯ, ಓ. ಉಳಿದವರ ಜೀವನಕ್ಕೂ ನನ್ನ ಜೀವನಕ್ಕೂ ವ್ಯತ್ಯಾಸವಿದೆ. ಹಾ, ಹಾ. ಉಳಿದವರಾದ್ರೆ ಹಾಗಲ್ಲ. ಹಾ. ನಾವು ತೋರಿಸಿದಂತ ದಾರಿಯಲ್ಲಿ ನಡೆಯಬೇಕಾದಂತ ಅನಿವಾರ್ಯತೆ ಉಂಟು. ಹೌದು. ನಾನು ಹಾಗ ಹಾ. ನಾನೇ ಒಂದು ದಾರಿಯನ್ನು ಸಿದ್ಧಪಡಿಸಿಕೊಂಡು ಹಾ. ಆ ದಾರಿಯಲ್ಲಿ ಸಾಗಬೇಕಾದಂತ ಅನಿವಾರ್ಯತೆ ಉಂಟು. ಹೌದು. ಗುರುಮಟ್ಟದಲ್ಲಿ ನಾವು ಹಾ. ಚೌಷಷ್ಠಿ ವಿದ್ಯಾಭ್ಯಾಸವನ್ನು ಮಾಡಿದವರು ನಾವಿದ್ದೇವೆ. ಹಾ, ಹಾ, ಹಾ. ಚೌಷಷ್ಠಿ ಅಂದ್ರೆ ಎಷ್ಟು ಹೇಳು? ಚೌಷಷ್ಟಿ 20. ಯಾವ ಷಷ್ಠಿ? ಚೌಷಷ್ಟಿ, ಕುಟುಂಬದ ಷಷ್ಟಿ, ಹಳವ ಷಷ್ಟಿ. 64 ವಿದ್ಯೆಯನ್ನ ವಿದ್ಯಾಭ್ಯಾಸ ಮಾಡಿದವರು ನಾವಿದ್ದೇವೆ. ಆದ್ರೆ 64 ವಿದ್ಯೆಯನ್ನು ವಿದ್ಯಾಭ್ಯಾಸ ಮಾಡುವುದಕ್ಕೆ ನಾವು 12 ವರ್ಷಗಳನ್ನು ಪಡೆದುಕೊಂಡಿದ್ದೇವೆ. 24 ಅಂತೀನಿ. ಹಾ. ನಂಗೆ 24 ಹೇಳಕ್ಕೆ ಅಲ್ಲ, ಯಾಕೆ ಹೇಳು? ಯಾಕೆ? ನಾ ಇದ್ದಿದ್ದೆ 4 ವರ್ಷ ಮಾತ್ರ ಅಲ್ಲ, ಮತ್ತೆ 24 ಮಾತ್ರ ಹೇಳಿಕೊಟ್ರು. 24 ಪೂರ್ಣ ಕಲ್ತಿದ್ದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ. ನೀನಿದ್ದಾಗ 24 ವಿದ್ಯಾಭ್ಯಾಸವಾಗಿದೆ. ಅಲ್ಲ, ಅವ್ರು ಹೇಳಿದ್ದೆ ಹಾಗೆ. ಹಾ. ಸಾಕು ನೀನ್ ಕಲ್ತು ಸಾಕು, ಹಾ. ನೀನ್ ಕಲಿಯೋದು ಬೇಡ, ಒಂದು ನೀನು ಹೋಗು, ಇಲ್ಲ ನಾನು ಹೋಗ್ತೇನೆ. ಅಯ್ಯಯ್ಯೋ, ಆಮೇಲೆ ಬೇಡ ನೀವೇ ಇರಿ, ನಾನೇ ಹೋಗ್ತೇನೆ. ಗುರುಗಳಿಗೆ ರಾಜ್ಯವದಲ್ಲ, ನಮಸ್ಕಾರ ಮಾಡಿ ಬಂದೆ. ನಮಸ್ಕಾರ ಮಾಡಿ ಹಾ, ಹಾ, ಹೌದಾ. ಅದು ಗುಣ ಉಳಿಸ್ಕೊಂಡಿದ್ದೆ. ಅಲ್ಲಿದ್ದಾಗ ನಾವು ಹಾ. ಬರೀ ಓದನ್ನು ಮಾತ್ರ ಅಭ್ಯಾಸ ಮಾಡಿದ್ದಲ್ಲ, ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡಿರುವಂತ ನಾವು ಕ್ಷಾತ್ರಿಯೋಚಿತವಾದಂತ ವಿದ್ಯೆ, ಕತ್ತಿ ಯುದ್ಧ, ಸತ್ಯಯುದ್ಧ, ಬಿಲ್ವಿದ್ಯೆ, ಬಿಲ್ಲಿದ್ದೆ, ಕುದುರೆ ಸವಾರಿ, ಕುದುರೆ ಸವಾರಿ, ಮಲ್ಲ ಯುದ್ಧ, ಮಲ್ಲ ಯುದ್ಧ ಬೇಕಾದಂತ ವಿದ್ಯಾಭ್ಯಾಸವನ್ನು ಮಾಡಿದವರು. ಎಲ್ಲ ನೀ ಕಲ್ತವ. ನನಗೊಂದು ಆಸೆ ಏನು ಗೊತ್ತಾ? ಏನು? ಲೋಕಮುಖದಲ್ಲಿ ನನ್ನ ವಿಕ್ರಮವೆನ್ನುವುದು ಪ್ರದರ್ಶನವಾಗಬೇಕು ಎನ್ನುವುದು ನನ್ನ ಆಸೆ. ಒಳ್ಳು ಗುಳ್ಳ ದೊಳ್ಳು ರಿಪುಗಳ ಮದವನ್ನು ಮತಿಸಬೇಕು ಎನ್ನುವಂತ ಹೆಬ್ಬಯಕೆಯನ್ನು ಹೊತ್ತವ ನಾನು. ಅದಕ್ಕಾಗಿ ನಾವು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದ್ದೇವೆ, ಚಕ್ರವರ್ತಿ ಪೀಠದಲ್ಲಿದ್ದೇವೆ ಎನ್ನುವಂತ ಉದ್ದೇಶದಿಂದ ನಾವೇ ಹೋಗಿ ಮತ್ತೊಬ್ಬರ ಮೈ ಮೇಲೆ ಬಿಡ್ಲಿಕ್ಕೆ ಆಗ್ತದ? ಸರಿಯಲ್ಲ, ತಪ್ಪಾಗ್ತದೆ. ಹಾಗಾದ್ರೆ ಸರಿಯಾದ ದಾರಿ ನಿನಗೆ ಗೊತ್ತಿರಬೇಕಲ್ಲ. ಎಂಬಲ್ಲಿಗೆ ದುರ್ಗಮ ಪೂಜಿಸಿ ಧರಣಿಯ ಚಲಿಸುತ್ತ ದುರದೊಳ್ಳು ಸಾಧಿಸುತ್ತಿದ್ದೆಯ. ದಿಗ್ವಿಜಯ. ಜನನಕ್ಕೆ ಬಡಿಯುತ್ತ ಮೂಗರು ಕಪ್ಪವ ಹರ್ಷದೊಳಿಯುವರು ನಿನಗೆ. ಶರಣಕ್ಕೆ ಮಣಿಯುತ್ತ ಮಣಿಯುತ್ತ ಅಲ್ಲೇ ಮಲಗುತ್ತ ಇನ್ನು ದರದ್ರಾಗ್ಬೇಕು. ಚರಣಕ್ಕೆ ಮಣಿಯುತ್ತ ಮೂಗರು ಕಪ್ಪವ ಹರ್ಷದೊಳಿಯುವರು ನಿನಗಯ್ಯ. ಹರ್ಷದೊಳಿಯುವರು ನಿನಗಯ್ಯ. ಎಂಬಲ್ಲಿಗೆ ಮುಂದುವರಿಸಿ ಅಂತ ಹೇಳೋದು ಈಗ ಏನು ಕೇಳಿತು? ಅವ್ರ ಹತ್ರ ಕೇಳು. ಓಹೋ, ಪರಾಕ್ರಮ ಹೇಗೆ ತೋರಿಸುವುದು? ವಿಕ್ರಮ ಪ್ರದರ್ಶನವಾಗಬೇಕು. ಅದಕ್ಕೆ ರಂಗ ಯಾವುದು? ಯಾವ ರಂಗ? ಆಲೋಚನೆ ಮಾಡೋ ಅಗತ್ಯ ಇಲ್ಲ. ನೀನು ವಿಕ್ರಮ ಇದ್ದೀಯ, ಪರಾಕ್ರಮ ತೋರಿಸಲೇಬೇಕು. ದಾರಿ ಹಲವು ಉಂಟು, ಅದು ಬೇಡ. ನಿನಗೆ ಹೇಳಿಸಿದ್ದಾರೆ ಹೇಳ್ತಾರೆ, ಹೌದು, ನಮಗೆ ಹಿಡಿಸುವ ದಾರಿ ಆಗ್ಬೇಕಲ್ಲ. ತುಳಗವನ್ನು ಪೂಜಿಸು, ಇಳೆಗೆ ಬಿಡು, ಕರೆಯ ದಿಗ್ವಿಜಯ ಅಂತ ಹೇಳು. ಎಲ್ಲರೂ ಸುಖ ಹತ್ರ ಹೋಗು.
ಕಪ್ಪ ಕೊಡ್ತೀರಾ ಅಲ್ಲ ಕಪಾಲಿ ಬಿಡ್ಲಿಕ್ಕೆ ನಿಮ್ಮಲ್ಲಿಗೆ ಎಂಬಲ್ಲಿಗೆ ಧೈರ್ಯ ಇದ್ದವರು ಯುದ್ಧ ಮಾಡ್ತಾರೆ ಹಾ. ಇಲ್ಲಿದ್ದವರು ಕೊಡ್ತಾರೆ ನಿಮ್ಮಲ್ಲಿಗೆ ಎಂಬಲ್ಲಿಗೆ ನಿಮ್ ಬೆಟ್ಟಿಗೆ ತುಂಬಲಿಲ್ವಾ ಸರಿಯಾದ ಸಮಯಕ್ಕೆ ಸರಿಯಾದ ಸೂಚನೆ. ಹಾಗೆ ಸಂಪಾದನೆ ಮಾಡಿದಂತಾದ್ರೆ ಹಾ. ನನ್ನ ಖರ್ಚಿಗೆ ತಾಪತ್ರ ಆಗುದಿಲ್ಲ ಹೋಗೋ ಹೇಳು ಸಂಪಾದನೆ ಮಾಡದೇ ಇದ್ರು ಖರ್ಚಿಗೆ ನೀವು ಯಾವ ತಾಪತ್ರ ಮಾಡ್ಕೊಂಡಿದ್ದೀವಿ ಏನ್ ಸಮಸ್ಯೆ ಅದಲ್ವಾ? ಸರಿಯಾದ ಸಮಯಕ್ಕೆ ಸರಿಯಾದ ಸೂಚನೆ ಹೌದು. ಹೌದು ಅದು ನಾನು ಆ ದಾರಿ ಹಿಡಿಲಿಕ್ಕೆ ಆಗುದಿಲ್ಲ. ಯಾಕೆ ಯಾಕೆ ಆರ್ಯಾವರ್ತನ ಚಕ್ರವರ್ತಿ ಎನಿಸಿಕೊಂಡವ್ರು ಯಾರು ಹೇಳು? ನಿಮ್ಮಪ್ಪಯ್ಯ ನಮ್ಮಪ್ಪ ಕರಂದಮ. ಹಾ. ಉಳಿದವರೆಲ್ಲ ನಮ್ಮ ಸಾಮಂತು. ಹೌದು ಸೂರ್ಯನ ಪ್ರಖರವಾದಂತ ರಶ್ಮಿ ಎಲ್ಲಿವರೆಗೆ ತಾಗ್ತದೋ ಹಾ. ಅಲ್ಲಿಯವರೆಗೆ ನಮ್ಮ ಆಳ್ವಿಕೆ ಅಂತ ಆದ್ಮೇಲೆ ಹಾ. ನಾವು ತುರಗವನ್ನು ಬಿಟ್ಟು ದಿಗ್ವಿಜಯ ಮಾಡುವುದಕ್ಕುಂಟ. ಆಗ್ತದ ನಾವು ದಿಗ್ವಿಜಯಕ್ಕೆ ಹೋದ್ರೆ ಅವ್ರು ನಮ್ಮಲ್ಲಿ ಯುದ್ಧ ಮಾಡ್ತಾರೆ. ಅವರೇ ಬಂದು ಕಾಲು ಹಿಡಿತಾರೆ ಆಗ ನನ್ನ ವಿಕ್ರಮ ಪ್ರದರ್ಶನ ಆಗ್ತದೆ. ಎಂತ ಮಾಡೋದು ಆಗಿದ್ರೆ ಅದಲ್ಲ, ನನ್ನದ್ದು ಎಳೆಯ ತಲೆ, ನಿನ್ನದ್ದು ಹಳೆಯ ತಲೆ. ಅಲ್ಲ, ಹೆಂಗ್ ವರ್ಷ ಆಯ್ತಲ್ಲ ಮುದುಕ ನಮ್ಮಿಬ್ಬರದ್ದು ಎಳೆಯ ತಲೆ. ಇಬ್ಬರದ್ದು ಹಳೆಯ ತಲೆ ಹಾಗಾದ್ರೆ ಇದು ನಿಮ್ಮಪ್ಪನ ಹಳೆಯ ತಲೆ ನಮ್ಮ ಅಪ್ಪನದ್ದು ಹಳೆಯ ತಲೆ. ಹೌದು. ಉತ್ತರ ಅಲ್ಲೇ ಸಿಕ್ಕಿತ್ತು ತಾನೇ. ಅಲ್ಲೇ ಹೋಗು. ಹೇಳು ಹೋಗು.